ಇಂದು ನಗರ ಶರವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಂತೆ ಎಲ್ಲವೂ ಅಭಿವೃದ್ಧಿ ಕಾಣಬೇಕು. ದೇಶದ ಅತ್ಯಂತ ಬಲಿಷ್ಠ ಸಂಪರ್ಕ ವ್ಯವಸ್ಥೆ ಆಗಿರುವ ರೈಲ್ವೆ ಇಲಾಖೆ ಮಾತ್ರ ಇನ್ನು ಹಲವು ಕಡೆಗಳಲ್ಲಿ ತನ್ನ ರೈಲ್ವೆ ನಿಲ್ದಾಣಗಳನ್ನು ಕೊಂಪೆ ಸ್ಥಿತಿಯಲ್ಲಿ ಇರಿಸಿರುವುದು ವಿಷಾದನೀಯ ಸಂಗತಿ. ಇದಕ್ಕೆ ಉತ್ತಮ ಉದಾಹರಣೆ ಉಡುಪಿಯ ಇನ್ನಂಜೆ ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ ಏರಿದ್ರೂ ಸಮರ್ಪಕ ರಸ್ತೆ ಸಂಪರ್ಕ ಇನ್ನೂ ಆಗದೇ ಇರೋದು. ಕಾಪು ತಾಲೂಕಿನ ಇನ್ನಂಜೆ ರೈಲ್ವೆ ನಿಲ್ದಾಣಕ್ಕೆ ಸಮರ್ಪಕ ರಸ್ತೆ ನಿರ್ಮಾಣ ಕೂಡಲೇ ಆಗಬೇಕಾಗಿದೆ. ಪ್ರಸ್ತುತ ಇಲ್ಲಿ ಮಂಗಳೂರು ಮಡಂಗಾಂವ್ ಪ್ಯಾಸೆಂಜರ್ ರೈಲು, ಮಂಗಳೂರು ಮಡಂಗಾಂವ್ ಡೆಮೋ ರೈಲುಗಳು ನಿಲುಗಡೆಯಾಗ್ತಾ ಇವೆ. ಕಾಪು ತಾಲೂಕಿನ ಹೆಚ್ಚಿನ ಜನರು ಇದರ ಉಪಯೋಗ ಪಡಿತಾ ಇದ್ದಾರೆ. 600 ಮೀಟರ್ ಉದ್ದದ ಪ್ಲಾಟ್ಫಾರಂ, 1.2 ಕಿಲೋಮೀಟರ್ ಉದ್ದದ ಲೂಪ್ ಲೈನ್, ಕಟ್ಟಡದಲ್ಲಿ ವೇಟಿಂಗ್ ಹಾಲ್, ಶೌಚಾಲಯಗಳು, ಟಿಕೆಟ್ ಕೌಂಟರ್, ಸ್ಟೇಷನ್ ಮಾಸ್ಟರ್ ಕಚೇರಿ, ಕುಡಿಯುವ ನೀರಿನ ವ್ಯವಸ್ಥೆ, ಈ ಎಲ್ಲ ಸಕಲ ಸೌಲಭ್ಯಗಳಿದ್ರೂ ಸಂಪರ್ಕ ರಸ್ತೆ ಮಾತ್ರ ಹದಗೆಟ್ಟಿದೆ. ಇವೆಲ್ಲವೂ ಶೀಘ್ರ ದುರಸ್ತಿಯಾಗಬೇಕಾಗಿದೆ ಎನ್ನುವುದು ಸ್ಥಳೀಯರ ಆಗ್ರಹ. ಏನಂತ